ಕರಾವಳಿಯಲ್ಲಿ ಮಳೆಗಾಲ ಆರಂಭವಾಗಿದೆ. ಕಡಲ ತಡಿಯ ಜನತೆಯಲ್ಲಿ ಕಡಲಕೊರೆತದ ಭೀತಿಯು ಶುರುವಾಗಿದೆ. ಈ ಹಿನ್ನೆಲೆಯಲ್ಲಿ ಇಂದು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಹರೀಶ್ ಕುಮಾರ್ ಅವರು ಪಣಂಬೂರು ಕುಳಾಯಿ ಕಡಲಕೊರೆತದ ಪ್ರದೇಶಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಕಡಲಕೊರೆತ ತೊಂದರೆಯ ಬಗ್ಗೆ ಸರ್ಕಾರ ಗಮನ ಹರಿಸಬೇಕು. ಇದೀಗ ತಾತ್ಕಾಲಿಕವಾಗಿ ತಡೆಗೋಡೆ ಕಟ್ಟುವಂತಹ ಕೆಲಸ ಊರಿನವರಿಂದಲೇ ಆಗಿದೆ. ಈ ಸಮಸ್ಯೆಯ ಬಗ್ಗೆ ಸರ್ಕಾರದ ಗಮನಕ್ಕೆ ತಂದು ಸೂಕ್ತ ಪರಿಹಾರ ಒದಗಿಸುವಂತಹ ಭರವಸೆಯನ್ನು ನೀಡಿದರು. ನಮ್ಮ ಜಿಲ್ಲೆಯ ಕೆಲವು ನಾಯಕರನ್ನ ಸೇರಿದು ಇದನ್ನು ಮುಖ್ಯಮಂತ್ರಿ ನಡೆ ಅದನ್ನು ನೆತುಕೊಂಡು ಮುಖ್ಯಮಂತ್ರಿ ನಡ ಈ ಒಂದು ಸುಮಾರು 10 ಕೋಟಿ ರೂಪಾಯಿ ಕೆಲಸ ಸಿದ್ದರಾಮಯ್ಯ ಏಕಲ ವಿರೋಧ ಪಕ್ಷದ ನಾಯಕರಾಯಿನ ಸಿದ್ದರಾಮಯ್ಯ ಆರ್ನಡೆಗಳಲ್ಲಿ ತಗೋಬಹುದು. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ನೂತನ ಅಧ್ಯಕ್ಷರಾಯಿನ ಡಿ.ಕೆ. ಶಿವಕುಮಾರ್ ನಡೆಗಳಲ್ಲಿ ತಗೋಬಹುದು. ಸರ್ಕಾರದ ಮುಖ್ಯಮಂತ್ರಿ ನಡೆಗಳಲ್ಲಿ ತಗೋಬಹುದು. ಈ ಒಂದು 10 ಕೋಟಿ ರೂಪಾಯಿ ಮೇಲೆ ದಾನೆ ಬಾಕಿ ಆಗ್ತದ ಅವೇನು ಶೀಘ್ರವಾದ ಮಲ್ಪುಗೋಸ್ಕರ ಈ ವ್ಯವಸ್ಥೆ ಮಲ್ಕೊಳ್ಳುವ ಒಂದು ಆಗ್ರಹವನ್ನು ಇದ್ರು ನಿಖಲ ಪರವಾದ ಮುಖಲ ಮುಖಾಂತರ. ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಮೊಯ್ದೀನ್ ಬಾವ, ಮೊಗವೀರ ಸಭಾದ ಅಧ್ಯಕ್ಷರಾದ ಮಾಧವ ಸುವರ್ಣ ಸೇರಿದಂತೆ ಸ್ಥಳೀಯ ಮುಖಂಡರು ಉಪಸ್ಥಿತರಿದ್ದರು.